ಶಾಲಾ ಮಕ್ಕಳ ಸುರಕ್ಷತೆ ಮತ್ತು ಭದ್ರತೆಗಾಗಿ ಶಾಲಾ ಸಮಯದಲ್ಲಿ ಸಿಬ್ಬಂದಿಗಳ ವಾಹನ ಹೊರತುಪಡಿಸಿ ಯಾವುದೇ ವಾಹನಗಳು ಪ್ರವೇಶ ನಿಷಿದ್ಧ ಎಂಬುದಾಗಿ ಕಾಲೇಜಿನ ಪ್ರಾಂಶುಪಾಲರ ಉಸ್ತುವಾರಿಯಲ್ಲಿ ಬ್ಯಾನರ್ ಒಂದನ್ನು ಅಳವಡಿಸಲಾಗಿದ್ದು, ಕ್ಯಾರಿ ಅನ್ನದ ಜನ ಶಾಲಾ ಅವಧಿಯಲ್ಲಿ ಮೈದಾನದಲ್ಲಿ ವಾಹನಗಳನ್ನು ಪಾರ್ಕ್ ಮಾಡುವ ಮೂಲಕ ಕಾಲೇಜಿನ ನಿರ್ಧಾರಕ್ಕೆ ಸೆಟ್ಟು ಹೊಡೆದಂತಾಗಿದೆ. ಪಡುಬಿದ್ರಿಯ ಹೃದಯ ಭಾಗದಲ್ಲಿರುವ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಮೈದಾನ ಸಾರ್ವಜನಿಕ ಪಾರ್ಕಿಂಗ್ ಸ್ಥಳವು ಎಂದೆನಿಸುತ್ತಿದೆ. ವಾರದ ಸಂತೆ ದಿನವಂತೂ ಮೈದಾನ ತುಂಬ ವಾಹನಗಳು ಅಡ್ಡಾದಿಡ್ಡಿಯಾಗಿ ಸಂಚರಿಸಿ ಮೈದಾನದಲ್ಲಿ ಪಾರ್ಕ್ ಮಾಡುವ ಮೂಲಕ ಪುಟಾಣಿಗಳಿಗೆ ಪ್ರಾಣಭಯ ಹುಟ್ಟುವಂತಿದೆ. ಈ ಮೈದಾನಕ್ಕೆ ಅಂಟಿಕೊಂಡು 2 ಅಂಗನವಾಡಿಗಳು, ಪ್ರಾಥಮಿಕ ಪ್ರೌಢ ಸಹಿತ ಕಾಲೇಜು ವಿಭಾಗದ ಮಕ್ಕಳು ವ್ಯಾಸಂಗ ನಡೆಸುತ್ತಿರುವ ವಿದ್ಯಾಸಂಸ್ಥೆ ಇದಾಗಿದ್ದು, ಖಾಸಗಿ ವಾಹನಗಳು ಅಂಗನವಾಡಿಯ ತೀರಾ ಹತ್ತಿರದಲ್ಲೂ ಓಡಾಟ ನಡೆಸುತ್ತಿರುವುದರಿಂದ ಮಕ್ಕಳನ್ನು ಅಂಗನವಾಡಿಗೆ ಕಳಿಸುವುದಕ್ಕೂ ಹೆತ್ತವರು ಹೆದರುವಂತಾಗಿದೆ. ಈ ಬಗ್ಗೆ ತಿಂಗಳ ಹಿಂದೆ ಪ್ರಾಥಮಿಕ ಶಾಲಾ ಮುಖ್ಯಸ್ಥರು ಸಹಿತ ಎಸ್ಡಿಎಂಸಿ ಅಧ್ಯಕ್ಷರು ಮಕ್ಕಳ ಹಿತದೃಷ್ಟಿಯಿಂದ ಮೈದಾನಕ್ಕೆ ಬರುವ ವಾಹನಗಳ ವಿರುದ್ಧ ಕಾನೂನು ಕ್ರಮಕ್ಕಾಗಿ ಪಡುಬಿದ್ರಿ ಪೊಲೀಸ್ ಠಾಣೆಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ ಸಂದರ್ಭ ಅದನ್ನು ವಿರೋಧಿಸಿದ ಪ್ರಾಂಶುಪಾಲರು ನನ್ನ ಒಪ್ಪಿಗೆ ಪಡೆಯದೆ ದೂರು ನೀಡಿದ ಪ್ರಾಥಮಿಕ ಶಾಲಾ ಮುಖ್ಯಸ್ಥರನ್ನ ತರಾಟೆಗೆ ತೆಗೆದುಕೊಂಡು ಪೊಲೀಸರ ಕಾರ್ಯಾಚರಣೆಗೆ ತಡೆಯೊಡ್ಡಿದ್ರು. ಇದೀಗ ಸಿಬ್ಬಂದಿಗಳ ವಾಹನಗಳಿಗೆ ಅವಕಾಶವನ್ನು ಕಲ್ಪಿಸಿ ಸಾರ್ವಜನಿಕ ವಾಹನಗಳನ್ನು ನಿಷಿದ್ಧ ಮಾಡಿ ಸ್ವತಃ ಪ್ರಾಂಶುಪಾಲರ ಉಸ್ತುವಾರಿಯಲ್ಲಿ ಸಾರ್ವಜನಿಕ ವಾಹನಗಳಿಗೆ ಮೈದಾನ ಪ್ರವೇಶಕ್ಕೆ ನಿಷಿದ್ಧ ಎಂಬುದಾಗಿ ಬ್ಯಾನರ್ ಅಳವಡಿಸಿದ್ರು. ಅದಕ್ಕೆ ಯಾವುದೇ ಮನ್ನಣೆ ದೊರೆಯುತ್ತಿಲ್ಲ. ಕಾರಣ ಮೈದಾನದೆಲ್ಲೆಡೆ ವಾಹನಗಳ ಸಾಲು. ಮಕ್ಕಳ ಹಿತದೃಷ್ಟಿಯಿಂದಾದರೂ ಕ್ಷೇತ್ರದ ಶಾಸಕರು ಸಹಿತ ಸ್ಥಳೀಯಾಡಳಿತ ಇಲ್ಲಿನ ಸಮಸ್ಯೆ ಇತ್ಯರ್ಥಕ್ಕೆ ಮುಂದಾಗುವ ಮೂಲಕ ಅಪಾಯ ಎದುರಿಸುತ್ತಿರುವ ಮಕ್ಕಳ ರಕ್ಷಣೆಗೆ ಧಾವಿಸುವಂತೆ ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್, ಪಡುಬಿದ್ರೆ. Join MHA or BHA. Admissions open for Masters of Hospital Administration 2 years full-time and Bachelors of Hospital Administration 3 years full-time courses for 2021-2022. Affiliated to Rajiv Gandhi University of Health Science. Eligibility criteria: AJ Institute of Hospital Management and AJ Hospital and Research Center, Kuntikana, Mangaluru.